ಉಡುಪಿ ಲೋಕಸಭಾ ಸಂಸದೆ ಶೋಭಾ ಕರಂದ್ಲಾಜೆ ಅವರು ಚರ್ಚ್ಗಳಲ್ಲಿ ಕೋವಿಡ್ ಲಸಿಕೆ ಪಡೆದುಕೊಳ್ಳಬಾರದು ಎಂದು ಪ್ರಚಾರ ಪಡಿಸಲಾಗುತ್ತಿದೆ ಎಂಬ ಹೇಳಿಕೆಯನ್ನ ನೀಡಿ ಕ್ರೈಸ್ತ ಸಮುದಾಯಕ್ಕೆ ನೋವುಂಟು ಮಾಡಿ ಸುಳ್ಳು ಆಪಾದನೆಯನ್ನ ಮಾಡಿರುವ ಹಿನ್ನೆಲೆಯಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ನಗರ ಡಿಸಿಪಿ ಹರಿರಾಮ್ ಶಂಕರ್ ಅವರಿಗೆ ಮಾಜಿ ವಿಧಾನ ಪರಿಷತ್ನ ಸದಸ್ಯ ಐವನ್ ಡಿಸೋಜಾ ಅವರು ಮನವಿಯನ್ನ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಐವನ್ ಡಿಸೋಜಾ ಅವರು ಸಮಾಜದಲ್ಲಿ ಸಮಾಜಮುಖಿ ಕೆಲಸ ಮಾಡುತ್ತಿರುವ ಕ್ರೈಸ್ತ ಸಮುದಾಯಕ್ಕೆ ಕೆಟ್ಟ ಹೆಸರು ಬರುವಂತೆ ಮಾಡಿದ್ದಾರೆ. ಯಾವುದೇ ಪುರಾವೆಗಳಿಲ್ಲದೆ ಸುಳ್ಳು ಹೇಳಿಕೆಯನ್ನ ನೀಡುವ ಮೂಲಕ ಕ್ರೈಸ್ತ ಸಮುದಾಯಕ್ಕೆ ಕೆಟ್ಟ ಹೆಸರು ಬರಲು ಕಾರಣರಾಗಿದ್ದಾರೆ ಎಂದು ದೂರಿದರು. ಕ್ರೈಸ್ತ ಸಮುದಾಯವನ್ನು ಬಳಕೆ ಮಾಡಿ, ಕ್ರೈಸ್ತ ಸಮುದಾಯದ ಹೆಸರನ್ನು ಬಳಕೆ ಮಾಡಿ ಸಮಾಜದಲ್ಲಿ ಸೇವೆ ಮಾಡುತ್ತಿರುವಂಥ ಕ್ರೈಸ್ತ ಸಮುದಾಯಕ್ಕೆ ಕೆಟ್ಟ ಹೆಸರು ಬರುವಂಥ ರೀತಿಯಲ್ಲಿ ವರ್ತನೆ ಮಾಡಿದ್ದು ಮತ್ತು ಯಾವುದೇ ಆಧಾರ ರಹಿತವಾಗಿ ಕ್ರೈಸ್ತ ಸಮುದಾಯದ ಹೆಸರನ್ನು ಬಳಕೆ ಮಾಡಿದ್ದು ಶೋಭಾ ಕರಂದ್ಲಾಜೆ ಅವರು ಪಬ್ಲಿಕ್ ಆಗಿ ಸಾರ್ವಜನಿಕವಾಗಿ ಕ್ಷಮೆಯಾಚನೆ ಮಾಡಬೇಕು. ಅವರೊಂದು ಸುಳ್ಳು ಹೇಳಿದ್ದಾರೆ, ಅವರೊಂದು ಸುಳ್ಳು ಆರೋಪ ಮಾಡಿದ್ದಾರೆ. ಇಡೀ ಸಮುದಾಯದ ಜನರಿಗೆ ಅವರ ಆರೋಪದಿಂದ ನೋವಾಗಿದೆ. ಇಡೀ ಸಮುದಾಯದ ಜನ ಅಲ್ಲಲ್ಲಿ ನಾವು ಕಂಪ್ಲೇಂಟ್ ಕೊಡಲಿಕ್ಕೆ ಸಿದ್ಧತೆಯನ್ನು ಮಾಡ್ತಾ ಇದ್ದೇವೆ. ಪ್ರತಿಯೊಂದು ಕಡೆ ಯಾರ್ಯಾರಿಗೆ ನೋವಾಗಿದೆ ನಾನು ವಿನಂತಿ ಮಾಡ್ತೇನೆ, ಎಲ್ಲ ಕ್ರೈಸ್ತ ಸಮುದಾಯದವರು ಅವರವರ ಭಾಗಗಳಲ್ಲಿ ಪೊಲೀಸ್ ಠಾಣೆಗೆ ತೆರಳಿ ಕಂಪ್ಲೇಂಟ್ ಕೊಡಬೇಕು. ನಾನು ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದೇನೆ. ನನಗೆ ನೋವಾಗಿದೆ. ಅವರ ಹೇಳಿಕೆ, ಅವರು ಮಾಡಿದಂಥ ಆರೋಪ ಆಧಾರ ರಹಿತ, ಯಾವುದೇ ಆಧಾರ ಇಲ್ಲ. ಇವತ್ತು ಕ್ರೈಸ್ತ ಸಮುದಾಯದವರು ಅತ್ಯಂತ ಹೆಚ್ಚು ಲಸಿಕೆಯನ್ನು ತೆಗೆದುಕೊಂಡಿದ್ದಾರೆ. ತಮ್ಮ ಆಸ್ಪತ್ರೆಗಳನ್ನು ಕೋವಿಡಿಗಾಗಿ ಮೀಸಲಿಟ್ಟಿದ್ದಾರೆ. ತಮ್ಮ ಸಭಾಭವನಗಳನ್ನು ಕೋವಿಡಿಗೆ ಕೊಟ್ಟಿದ್ದಾರೆ. ಅದು ಮಾತ್ರವಲ್ಲ, ಲಸಿಕೆಯನ್ನು ಹಾಕಲು ನಮ್ಮ ಸಮುದಾಯ ಮುಂದೆ ಬಂದಷ್ಟು ಬೇರೆ ಯಾವುದೇ ಸಮುದಾಯ ಕೂಡ ಬಂದಿಲ್ಲ. ಈ ವೇಳೆ ಹಲವು ಮಂದಿ ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿದ್ದರು.